ನಾವು ಪ್ರತಿ ಒಂದೊಂದು ನಿಮಿಷನೂ ದೇವಾಲಯದಲ್ಲಿ ಇರಬಹುದು, ಆದ್ರೆ ಏನು ಪ್ರಯೋಜನ ನಮ್ಮಲ್ಲಿ ದೇವ ಪ್ರೀತಿ ಮತ್ತು ಪರಪ್ರೀತಿ ಇಲ್ಲದಿದ್ದರೆ? ಅದಕ್ಕಾಗಿ ದೇವರ ಪ್ರೀತಿ ಪರಪ್ರೀತಿಯನ್ನ ನಾವು ಯೋಗ್ಯವಾಗಿ ಆಚರಿಸಬೇಕು ಅಂತೇಳಿದ್ರೆ ಹೊಸ ಮೆಥಡ್ ಒಂದು ಬಂದಿದೆ. 8+8+8 ಅಂತ ಹೇಳ್ತಾರೆ ಈ ಮೆಥಡನ್ನು. ಅದರಿಂದ ದೇವರ ಪ್ರೀತಿಯಲ್ಲಿ ನಮ್ಮ ಪರಪ್ರೀತಿಯ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ 8+8+8 ಈ ಮೆಥಡನ್ನು ನಾವು ಅನುಸರಿಸಬೇಕು. ಇದು ಏನಪ್ಪ 8+8+8? ದಿವ್ಯವಾಣಿ 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 ದಿವ್ಯವಾಣಿ. ಸರ್ವರಿಗೂ ಪ್ರಭು ಯೇಸುವಿನ ಪೂಜ್ಯ ನಾಮದಲ್ಲಿ ವಂದಿಸುತ್ತಾ ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ಈ ವಾಕ್ಯ ಮಾಲಿಕೆಯನ್ನು ಹಂಚಿಕೊಳ್ಳಲು ಸಂತೋಷಿಸುತ್ತೇನೆ. ಪ್ರಭುವಿನ ದಿವ್ಯ ಆಶೀರ್ವಾದ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಈ ವಾಕ್ಯ ಮಾಲಿಕೆಯ ಸಂದರ್ಭದಲ್ಲಿ ಕೋರುತ್ತಾ ದೇವರ ದೈವಿಕ ಆಶೀರ್ವಾದವನ್ನು ನಿಮ್ಮ ಮೇಲೆ ಕೋರುತ್ತಾ ದೇವರ ವಾಕ್ಯವನ್ನು ಆಲಿಸಲು ನಾವೆಲ್ಲರೂ ಈಗ ಸಿದ್ಧರಾಗೋಣ. ಸಂತ ಯೋಹಾನರು ಬರೆದ ಮೊದಲನೆಯ ಪತ್ರದಿಂದ ವಾಚನ, ಅಧ್ಯಾಯ 4 ವಾಕ್ಯ 19ರಿಂದ. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸುತ್ತೇವೆ. ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಒಬ್ಬನು ಹೇಳುತ್ತಾ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗುತ್ತಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದೇ ಇರುವಂಥ ದೇವರನ್ನು ಹೇಗೆ ಪ್ರೀತಿಸ್ಯಾನು? ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂದು ಕ್ರಿಸ್ತ ಯೇಸು ನಮಗೆ ಮಾಡಿರುವ ಆಜ್ಞೆ. ದೇವರ ವಾಕ್ಯವೇದು. ದೇವರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವ ಪ್ರೀತಿಯ ಪ್ರತಿರೂಪ, ಪರ ಪ್ರೀತಿಯ ದಿವ್ಯ ಸ್ತೂಪ. ದೇವ ಪ್ರೀತಿಯ ಪ್ರತಿರೂಪ, ಪರ ಪ್ರೀತಿಯ ದಿವ್ಯ ಸ್ತೂಪ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಪ್ಪ ನೀನು ಯೇಸುವನ್ನ ಪ್ರೀತಿಸುತ್ತೀಯ? ಪಪ್ಪ ನೀನು ಯೇಸುವನ್ನ ಪ್ರೀತಿಸುತ್ತೀಯ ಎಂದು 6 ವರ್ಷದ ಬಾಲಕ ತನ್ನ ಅಪ್ಪನನ್ನ ಪ್ರಶ್ನೆ ಕೇಳ್ತಾನೆ. ಯಾಕೆಂದ್ರೆ ಅಪ್ಪ ಧರ್ಮ ಪಾಲನೆಯನ್ನು ಬಿಟ್ಟು ತುಂಬ ವರ್ಷಗಳೇ ಆಗಿರ್ತವೆ. ಬಲಿಪೂಜೆ, ಚರ್ಚು ಎಲ್ಲದರಿಂದ ದೂರ ಹೋಗಿರುವಂಥ ಆತ ಮರಳಿ ಉತ್ತರವನ್ನ ಕೊಡ್ತಾನೆ. ಯೇಸು ಸತ್ತಿದ್ದಾರೆ, ಅವರನ್ನ ಶಿಲುಬೆಗೇರಿಸಿದ್ದಾರೆ, ಅದೇ ಅವರ ಅಂತ್ಯ ಎನ್ನುವಂಥ ಉತ್ತರವನ್ನ ಬಾಲಕನಿಗೆ ಕೊಡ್ತಾರೆ. ಆದರೆ ಬಾಲಕ ಅಪ್ಪನನ್ನು ಉದ್ದೇಶಿಸಿ, ಪಪ್ಪ ಮತ್ತೆ ಟೀಚರ್ ಹೇಳಿದ್ರು ಅವರು ಪುನರುತ್ಥಾನ ಹೊಂದಿದ್ದಾರೆ, ತದನಂತರ ಹೆಚ್ಚಿನ ಅದ್ಭುತಗಳನ್ನು ಅವರು ಮಾಡಿದ್ದಾರೆ ಎಂದು. ಆದರೆ ಅಪ್ಪ ಹೇಳ್ತಾರೆ, ಯೇಸು ಈಗ ಜೀವಿಸುತ್ತಿಲ್ಲವಾದರೆ ಅವರು ಮುಂದೇನೂ ಜೀವಿಸುವುದಿಲ್ಲ, ಆದ್ದರಿಂದ ಅವರಿಗೆ ಏನು ಮಾಡುವುದಕ್ಕೆ ಶಕ್ತಿ ಇಲ್ಲ ಎಂದು ಅಪ್ಪ ನುಡಿಯುತ್ತಾನೆ. ಆದರೆ ನನ್ನ ಕಣ್ಣಿಗೆ ಕಾಣದ ವ್ಯಕ್ತಿಯನ್ನ ನೀವು ಪ್ರೀತಿಸುವುದಕ್ಕೆ ಒಂದು ದಿನ ಹೇಳಿದ್ರಲ್ವಾ ಎಂದು ಮಗ ಮತ್ತೆ ಅಪ್ಪನನ್ನ ಹೇಳ್ತಾರೆ. ತನ್ನ ಪಾಕೆಟಲ್ಲಿದ್ದಂಥ ಅಮ್ಮನ ಫೋಟೋವನ್ನ ತೆಗೆಯುತ್ತಾ, ಪಪ್ಪ ಇದು ಯಾರ ಫೋಟೋ? ಅಪ್ಪ ಹೇಳ್ತಾರೆ, ಇದು ನಿನ್ನ ಮಮ್ಮಿ ಫೋಟೋ. ಆದರೆ ಪಪ್ಪ ನನ್ನ ಮಮ್ಮಿನ ನಾನು ನೋಡೇ ಇಲ್ಲ ಅಲ್ವಾ? ಆದರೆ ಪಪ್ಪ ನೀನು ಹೇಳಿದ್ದರಿಂದ ಇದು ಮಮ್ಮಿ ಫೋಟೋ ಅಂತ ನಂಬ್ತಾ ಬರ್ತಾ ಇದ್ದೀನಿ, ಮಮ್ಮಿನ ಪ್ರೀತಿಸ್ತಾ ಇದ್ದೀನಿ. ಅಪ್ಪನ ಕಣ್ಣಲ್ಲಿ ಗಳಗಳನೆ ನೀರು ಹರಿಯುವುದಕ್ಕೆ ಆರಂಭ ಆಯಿತು. ಯಾಕಂದರೆ ತನ್ನ ಹೆಂಡತಿಯನ್ನ ಕಳ್ಕೊಂಡು
ಬಹಳ ದುಸ್ಥಿತಿಯಲ್ಲಿದ್ದಂಥ ವ್ಯಕ್ತಿ ಈ ಮಗುವನ್ನ ಬೆಳೆಸ್ತಾ 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 ತಾಯಿಯ ಬಗ್ಗೆ ಸವಿಸ್ತಾರವಾಗಿ ಗುಣಗಾನ ಮಾಡುತ್ತಾ ಆ ತಾಯಿಯ ಪ್ರೀತಿಯನ್ನ ಆ ಮಗುವಿನ ಹೃದಯದಲ್ಲಿ ತುಂಬಿದ್ದ ಈ ಅಪ್ಪ ಈಗ ಅದೇ ತಾಯಿಯ ಉದಾಹರಣೆಯನ್ನ ಮುಂದಕ್ಕೆ ಇರಿಸಿ ದೇವ ಪ್ರೀತಿಯನ್ನ ಪಡೆಯಲು ಆ ಮಗ ಶಕ್ತನಾಗ್ತಾನೆ. ಅಲ್ಲಿಂದ ಅಪ್ಪ ಮತ್ತೆ ದೇವರನ್ನ ಕಂಡುಕೊಳ್ತಾನೆ. ಮಗನನ್ನ ಅಪ್ಪಿ, ಇಷ್ಟು ವರ್ಷದಿಂದ ನಾನು ಕಳೆದುಕೊಂಡಿರುವಂಥ ದೇವರನ್ನ ಮತ್ತೆ ನೀನು ಮರಳಿ ನನಗೆ ಕೊಟ್ಟೆ ಎಂದು ಮುತ್ತಿನ ಮಳೆಗರೆಯುತ್ತಾನೆ. ಹೌದು ಆತ್ಮೀಯರೇ, ನೀವು ದೇವರನ್ನ ಪ್ರೀತಿಸುತ್ತೀರಾ? ಖಂಡಿತವಾಗಿ ಕಷ್ಟ ಬಂದಾಗ, ವೇದನೆ ಬಂದಾಗ, ದುಃಖ ಬಂದಾಗ, ಚಿಂತೆಗಳು ಆವರಿಸಿದಾಗ ಖಂಡಿತವಾಗಿಯೂ ನಾವು ದೇವರನ್ನ ಪ್ರೀತಿಸುತ್ತೇವೆ. ಹೌದು, ದೇವರ ಪ್ರೀತಿಯಲ್ಲಿ ಎರಡು ಮಜಲುಗಳಿವೆ. ಒಂದು ದೇವ ಪ್ರೀತಿ, ಇನ್ನೊಂದು ಪರ ಪ್ರೀತಿ. ಕ್ರಿಸ್ತೀಯ ವಿಶ್ವಾಸ ನಮಗೆ ಹೇಳುತ್ತೆ ದೇವರ ಪ್ರೀತಿ ಪರ ಪ್ರೀತಿಯಲ್ಲಿ ಅಡಕವಾಗಿದೆ ಎಂದು. ಆದ್ದರಿಂದ ಆತ್ಮೀಯರ ಧರ್ಮೋಪದೇಶ ನಮಗೆ ತಿಳಿಸುವಂತೆ ದೇವರ ಪ್ರೀತಿ ಪರ ಪ್ರೀತಿಯಲ್ಲಿ ಅಡಕವಾಗಿದೆ. ಆದ್ರಿಂದ ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಪರರನ್ನ ದ್ವೇಷಿಸಿದರೆ ಖಂಡಿತವಾಗಿಯೂ ಕೂಡ ಆ ಪ್ರೀತಿಗೆ ಅರ್ಥ ಇರುವುದಿಲ್ಲ. ಆದ್ರಿಂದ ಧರ್ಮೋಪದೇಶ ಮೊದಲ ಭಾಗ ಅಧ್ಯಾಯ 6 ವಾಕ್ಯ 2-6 ದೇವರ ಪ್ರೀತಿಯ ಬಗ್ಗೆ ನಾವು ಓದುತ್ತೇವೆ. ಯಾಜಕ ಕಾಂಡ 19ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಪರ ಪ್ರೀತಿಯನ್ನ ಒಟ್ಟಿಗೆ ಹಾಕಿ ಸುಂದರವಾಗಿ ಅದನ್ನ ಎಣೆಯಲಾಗಿದೆ. ಆದ್ದರಿಂದ ಈ ದೇವರ ಪ್ರೀತಿಯಲ್ಲಿ 4 ಹಂತಗಳಿವೆ ಆತ್ಮೀಯರೇ. ಯಾಕಂದ್ರೆ ನಾವು ದೇವರ ಪ್ರೀತಿ ಮತ್ತು ಪರಪ್ರೀತಿಯನ್ನು ಅರ್ಥೈಸಿಕೊಳ್ಳದಿದ್ದರೆ ಅಲ್ಲಿ ದೇವರನ್ನು ಪ್ರೀತಿ ಮಾಡೋಕ್ಕಾಗಲ್ಲ, ಪರರನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ಅದರಿಂದ ದೇವರ ಪ್ರೀತಿಯಲ್ಲಿ 4 ಹಂತಗಳಿವೆ. ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡ್ತೀವಿ, ನಿನ್ನ ದೇವರಾದ ಸರ್ವೇಶ್ವರನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ನೀನು ಪ್ರೀತಿಸು, ನಿನ್ನಂತೆ ನಿನ್ನ ಪರರನ್ನು ಪ್ರೀತಿಸು. ಕೊನೆಯ ಭಾಗ ಇದು, ಕೊನೆಯ ಭಾಗ. ಅದರಿಂದ ಪೂರ್ಣ ಹೃದಯದಿಂದ, ಸಂಪೂರ್ಣ ಅಂತರಾಳದಿಂದ, ಪರಿಪೂರ್ಣತೆಯಿಂದ. ಅದರಿಂದ ದೇವರನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಜಾಗ ಫುಲ್ ಕೊಡಬೇಕು ಅವರಿಗೆ, ಸ್ವಲ್ಪ ಇನ್ನೊಬ್ಬರಿಗೆ, ಸ್ವಲ್ಪ ಅವರಿಗೆ. ಯಾಕಂದ್ರೆ ನಿಮಗೆ ಒಂದು 40x60 ಸೈಟ್ ಇದ್ರೆ ಅದು ನಿಮ್ದು ಸೈಟ್ ಆಗಿರಬೇಕೇ ಹೊರತು ಅದರಲ್ಲಿ ಒಂದು 10 ಅಡಿ ಇನ್ನೊಬ್ಬರಿಗೆ, 20 ಅಡಿ ಮತ್ತೊಬ್ಬನಿಗೆ ಕೊಟ್ಟು ನೀವೆಲ್ಲಿ ಇರ್ತೀರ? ಅದೇ ರೀತಿಯಲ್ಲಿ ನಿಮ್ಮ ಹೃದಯ ಅನ್ನುವಂಥದ್ದು ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿರುವಂಥ ಸಾಧನವಾಗಬೇಕು. ಅದರಿಂದ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಬೇಕು. ಅದಕ್ಕಾಗಿ ಅಗತ್ಯಕ್ಕಾಗಿ ಇವರು, ಕಷ್ಟಕ್ಕಾಗಿ ಅವರು ಅಲ್ಲ. ಏನೋ ಯಾರೋ ಹೇಳ್ತಾರೆ ಅಲ್ಲಿ ಹರಕೆ ಹಾಕಿದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಆವಾಗ ನಿನ್ನ ಮನಸ್ಸನ್ನ, ಹೃದಯವನ್ನ ಡಿವೈಡ್ ಮಾಡಿ ಕೊಡ್ತೀಯ. ಪೂರ್ಣ ಹೃದಯ ಅಲ್ಲಿ ಎಲ್ಲ, ಹಾಫ್ ಹೃದಯ. ಯಾವಾಗಲೂ ಹಾಫ್ ಟೀ, ಹಾಫ್ ಪ್ಲೇಟು ಚೆನ್ನಾಗಿ ಕಾಣಲ್ಲ, ಅದು ಇದ್ರೆ ಫುಲ್ ಪ್ಲೇಟು. ಆದ್ದರಿಂದ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ. ಉದಾಹರಣೆಗೆ ಮನೆಯಲ್ಲಿ ಕ್ರಿಕೆಟ್ ಮ್ಯಾಚ್ ಆಗತ್ತೆ, ಪರೀಕ್ಷೆನೂ ಇದೆ, ಎರಡಕ್ಕೂ ಪೂರ್ಣ ಮನಸ್ಸು ಕೊಡಕ್ಕಾಗಲ್ಲ. ಆಫ್ ಮನಸ್ಸು ಅಲ್ಲಿ, ಆಫ್ ಮನಸ್ಸು ಇಲ್ಲಿ. ಪರೀಕ್ಷೆ ಕೊಠಡಿಯಲ್ಲಿ ಬುಳ್ಳಿ. ಆದ್ರಿಂದ ಪೂರ್ಣ ಮನಸ್ಸು, ಹೇಗೆ ಲೌಕಿಕ ಜೀವನದಲ್ಲಿ ಪೂರ್ಣ ಮನಸ್ಸು ಬಹಳ ಮುಖ್ಯನೋ ಅದೇ ರೀತಿಯಲ್ಲಿ ನಿನ್ನ ಪೂರ್ಣ ಮೆದುಳು ದೇವರಿಗೆ ಸಮರ್ಪಿತವಾಗಿರು. ಪೂರ್ಣ ಶಕ್ತಿ, ನಿನ್ನ ಎಲ್ಲ ಎಬಿಲಿಟಿಗಳು ದೇವರಿಗೆ ಕೊಡಬೇಕು. ಆವಾಗ ಮಾತ್ರ ಅಲ್ಲ, ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು. ದೇವರ ಪ್ರೀತಿ ಬಹಳ ಸುಲಭ, ಅಲ್ಲಿ ಪರಪ್ರೀತಿ ಬಹಳ ಕಷ್ಟ. ದೇವರನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಅದು ಕಾಣಲ್ಲ, ಅವರು ಕಾಣಲ್ಲ. ಹೆಂಗ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಪರರು, ನಮ್ಮ ಪಕ್ಕದ ಮನೆ ಅವರು ನಮ್ಗೆ ದಿನಾಲು ಕಾಣ್ತಾ ಇದ್ದಾರೆ, ಅವರನ್ನ ದೇವರನ್ನ ಪ್ರೀತಿಸಿದಾಗೆ ಪ್ರೀತಿಸುವುದಕ್ಕೆ ಬಹಳ ಕಷ್ಟ. ಅದರಿಂದ ಅದಕ್ಕಾಗಿಯೇನೆ ಯೋಹಾನ ತನ್ನ ಮೊದಲನೇ ಪತ್ರದಲ್ಲಿ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಪರರನ್ನ ನಾನು ದ್ವೇಷ ಮಾಡಿದರೆ ನಾನು ಸುಳ್ಳುಗಾರನಾಗ್ತೀನಿ.
ಆದ್ದರಿಂದ ದೇವರ ಪ್ರೀತಿ ಪರ ಪ್ರೀತಿ ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ಮುಖ ಇಲ್ಲದಿದ್ದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಉದಾಹರಣೆಗೆ 2,000 ರೂಪಾಯಿ ಒಂದು ಬದಿಯಲ್ಲಿ ಪ್ರಿಂಟ್ ಆಗಿ ಇನ್ನೊಂದು ಬದಿಯಲ್ಲಿ ಪ್ರಿಂಟ್ ಆಗದಿದ್ರೆ ನಿನ್ಗೆ 2,000 ವ್ಯಾಲ್ಯೂ ಕೊಡಲ್ಲ, ಅವರು ಬ್ಯಾಂಕ್ ಅವರು ಕೊಡಲ್ಲ. ಎರಡು ಬದಿ ಪ್ರಿಂಟ್ ಆಗಿರಬೇಕು. ಆದ್ರಿಂದ ದೇವರ ಪ್ರೀತಿ ಒಂದು ಬದಿ ಆದರೆ ಇನ್ನೊಂದು ಬದಿ ಪರ ಪ್ರೀತಿ. ಆದ್ದರಿಂದ ನಾವು ಪ್ರತಿ ಒಂದೊಂದು ನಿಮಿಷನೂ ದೇವಾಲಯದಲ್ಲಿ ಇರಬಹುದು, ಆದ್ರೆ ಏನು ಪ್ರಯೋಜನ ನಮ್ಮಲ್ಲಿ ದೇವ ಪ್ರೀತಿ ಮತ್ತು ಪರಪ್ರೀತಿ ಇಲ್ಲದಿದ್ದರೆ? ಅದಕ್ಕಾಗಿ ದೇವರ ಪ್ರೀತಿ ಪರಪ್ರೀತಿಯನ್ನ ನಾವು ಯೋಗ್ಯವಾಗಿ ಆಚರಿಸಬೇಕು ಅಂತೇಳಿದ್ರೆ ಹೊಸ ಮೆಥಡ್ ಒಂದು ಬಂದಿದೆ. 8+8+8 ಅಂತ ಹೇಳ್ತಾರೆ ಈ ಮೆಥಡನ್ನು. ಅದರಿಂದ ದೇವರ ಪ್ರೀತಿಯಲ್ಲಿ ನಮ್ಮ ಪರಪ್ರೀತಿಯ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ 8+8+8 ಈ ಮೆಥಡನ್ನು ನಾವು ಅನುಸರಿಸಬೇಕು. ಇದು ಏನಪ್ಪ 8+8+8? ಮೊದಲ 8 ಗಂಟೆ, ದಿನದ 8 ಗಂಟೆ ಪ್ರಾಮಾಣಿಕವಾಗಿ ದುಡಿ. ಯಾರ ತಲೆ ಒಡಿಬೇಡ, ಮೋಸ ಮಾಡಕ್ಕೆ ಹೋಗಬೇಡ, ಪ್ರಾಮಾಣಿಕವಾಗಿ ದುಡಿ 8 ಗಂಟೆ. ನೆಕ್ಸ್ಟ್ 8 ಗಂಟೆ ನಿದ್ದೆ ಮಾಡು. ಸುಮ್ಮನೆ ನೀನು ಓವರ್ ಡ್ಯೂಟಿ OT ಡ್ಯೂಟಿ ಮಾಡಿಕೊಂಡು ನೀನು ತಿನ್ನಲ್ಲ ಬಿಡ. ಎಷ್ಟೋ ಜನರನ್ನು ನೋಡಿದ್ದೀವಿ, ಕೂಡಿಸಿಡ್ತಾರೆ, ಯಾರ್ಯಾರೋ ತಿಂದು ಹೋಗ್ತಾರೆ. ಯಾಕೆಂದರೆ ನೀನು ಎಷ್ಟೇ ಕೆಲಸ ಮಾಡಿದರೂ ತಿನ್ನುವುದು ಎಷ್ಟು ವರ್ಷ? 40 ವರ್ಷ 45 ವರ್ಷ ಅಷ್ಟೇ. ಮತ್ತೆ ಡಾಕ್ಟ್ರೇ ಹೇಳ್ತಾರೆ ಸಕ್ಕರೆ ತಿನ್ನಬೇಡ, ಮಾಂಸ ತಿನ್ನಬೇಡ, ಚರ್ಬಿ ತಿನ್ನಬೇಡ, ಅದು ಬೇಡ ಇದು ಬೇಡ. ಮತ್ತೇನು ಉಳಿಯೋದೇನು? 1-2 ಚಪಾತಿ, ಒಗ್ಗರಣೆ ಹಾಕದೇ ಇರುವಂಥ ಸಾರು, ಆ ಕಡೆ ಮಕ್ಕಳು ದೊಡ್ಡ ದೊಡ್ಡ ಚಿಕನ್ ಕಲ್ಮಿ ಲೆಗ್ ಹಿಡ್ಕೊಂಡು ಕೂತ್ಕೊಳ್ಳುವಾಗ ನಿನಗೆ ಏನು ಮಾಡೋಕ್ಕಿಲ್ಲ. ನೀನು ತಿನ್ನುವಂಥ ವಯಸ್ಸಲ್ಲಿ ತಿಂದುಬಿಡು ಎಲ್ಲ, ಸುಮ್ಮನೆ ಇಟ್ಟು ಬಿಡಬೇಡ. ಅದರಿಂದ 8 ಗಂಟೆ ಆರಾಮವಾಗಿ ನಿದ್ದೆ ಮಾಡು, 8 ಗಂಟೆ ದುಡಿ, 8 ಗಂಟೆ ದುಡಿ. ಇನ್ನು 8 ಉಳಿದಿರುವಂತಹದ್ದು 9 ಡಿಪಾರ್ಟ್ಮೆಂಟ್ಗಳಲ್ಲಿ ವಿಂಗಡಣೆ ಆಗ್ತಾ ಹೋಗುತ್ತೆ. ಉಳಿದ 8 ಏನದು? 3F, 3H, 3S. ಯಾಕಂದ್ರೆ ಇದು ಕುಟುಂಬ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಗಂಭೀರವಾಗಿ ಈಗ ಅರ್ಥ ಆಗದಿದ್ರು ಕೂಡ 2ನೇ ಬಾರಿ ಈ ಸಂದೇಶವನ್ನು ಕೇಳಿ ಕುಟುಂಬದಲ್ಲಿ ಅಳವಡಿಸಿಕೊಳ್ಳಿರಿ. 8 ಗಂಟೆ ಪ್ರಾಮಾಣಿಕವಾಗಿ ದುಡಿಯಿರಿ, 8 ಗಂಟೆ ನಿದ್ದೆ ಮಾಡಿ. ಉಳಿದಂಥ 8 ಗಂಟೆ ನಾನು ಹೇಳಿದೆ 8+8+8 ಎಷ್ಟಾಯ್ತು? 24 ಗಂಟೆ ಆಯ್ತು. 24 ಗಂಟೆಯನ್ನು ಹೆಂಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಲ್ಲ. ನೆಕ್ಸ್ಟ್ 3F, 3H, 3S. ಈಗ Fಗೆ ಬರೋಣ. 3F ಒಂದನೇದ್ದು 3F ಅಲ್ಲಿ ಒಂದು ಫ್ಯಾಮಿಲಿ, ಮನೆ, ಮಠ, ಮಕ್ಕಳು, ಹೆಂಡತಿ, ಇವರಿಗೆ ಗಮನ ಕೊಡಿ. 2ನೇದ್ದು ಫ್ರೆಂಡ್ಸ್ ಇರಬೇಕು. ಫ್ರೆಂಡ್ಸ್ ಇಲ್ಲದೆ ಜೀವನ ಇಲ್ಲ. ಆದರೆ ಬಾಟ್ಲಿಗೆ ಮಾತ್ರ ಫ್ರೆಂಡ್ಸ್ ಇರಬಾರ್ದು, ಅದು ಭಾಳ ಕೆಟ್ಟದ್ದು. ಫ್ರೆಂಡ್ಸ್ ಇರಬೇಕು. ಯಾಕೆಂದರೆ ಕಷ್ಟ ಕಾಲಕ್ಕಾಗುವಾಗ ಫ್ರೆಂಡ್ಸ್ಗಳು ನಮಗೆ ಬೇಕು, ಫ್ರೆಂಡ್ಸ್. ಇನ್ನೊಂದು ಫೇತ್, ವಿಶ್ವಾಸ. ಫ್ಯಾಮಿಲಿ, ಫ್ರೆಂಡ್, ಫೇತ್, ವಿಶ್ವಾಸ. 3F ಆಯಿತು, 3F ಆಯಿತು. ಈಗ 3H. ಫಸ್ಟ್ ಹೆಲ್ತ್, ಆರೋಗ್ಯದ ಕಡೆಗೆ ಗಮನ ಕೊಡಿ. ನೆಕ್ಸ್ಟ್ ಹೈಜೀನ್, ಶುಚಿತ್ವದ ಕಡೆಗೆ ಗಮನ ಕೊಡಿ. ಹಾಬಿ, ಏನಾದರೂ ಒಂದು ಹವ್ಯಾಸವನ್ನು ರೂಢಿಸಿಕೊಳ್ಳಿರಿ. ಈಗ ಕೊನೆಯದ್ದು 3S, ಸೋಲ್. ಕೇವಲ ದೇಹ ಸೌಂದರ್ಯ, ಇದಕ್ಕೆ ಸೆಂಟ್ ಹಾಕುವುದಕ್ಕೆ, ಇದಕ್ಕೆ ಮೇಕಪ್ ಮಾಡುವುದಕ್ಕೆ ಜೀವನವನ್ನು ಮೀಸಲಾಗಿಡಬೇಡಿ. ಇದು ಏನಿದ್ರು ಹುಳಗಳ ಆಹಾರ. ನೀವು ಲ್ಯಾಕ್ಮೆ ಹಾಕಿ ಅಥವಾ ಫೇರ್ ಅಂಡ್ ಲವ್ಲಿ ಹಾಕಿ ನಾಳೆ ಹುಳ ತಿಂದ್ಕೊಂಡೇ ಹೋಗುವುದು ಈ ದೇಹ. ಅದರಿಂದ ಎಷ್ಟು ಜಾಸ್ತಿ ಅಲಂಕಾರ ಬೇಡ. ಇದರ ಒಳಗಡೆ ಒಂದು ಇದೆ, ಏನದು? ಆತ್ಮ, ಸೋಲ್. ಅದನ್ನ ಕಾಪಾಡಿಕೊಳ್ಳಿರಿ. ಅದನ್ನ ಕಾಪಾಡಿಕೊಳ್ಳಕ್ಕೆ ಅದಕ್ಕೆ ವೈಟ್ ವಾಶ್ ಮಾಡಕ್ಕೆ ಇಲ್ಲ. ಅದಕ್ಕೆ ಪಾಪ ನಿವೇದನೆ,
ದಿವ್ಯ ಬಲಿ ಪೂಜೆ, ಸಂಸ್ಕಾರ, ಇದಕ್ಕೆಲ್ಲ ಟೈಮ್ ಕೊಡಬೇಕಾಗತ್ತೆ. ಅದರ ಸೌಂದರ್ಯ ಹೆಚ್ಚಬೇಕಾದ್ರೆ, ಯಾಕಂದ್ರೆ ಕೊನೆಗೆ ಉಳಿಯುವುದು ಅದು, ಇದು ಉಳಿಯಲ್ಲ. ಹೆಚ್ಚಿನವರು ನಾವು ಇದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡ್ತೀವಿ. ಇದನ್ನು ಹೊತ್ಕೊಂಡು ಅಲ್ಲಿ 6 ಅಡಿ 3 ಅಡಿಗೆ ಹಾಕಿಬಿಡ್ತಾರೆ, ಕೊಳ್ತೋಗುತ್ತೆ 3 ದಿವಸದಲ್ಲಿ. ಉಳಿಯುವಂಥದ್ದು ಆತ್ಮ ಮಾತ್ರ, ಸೋಲು, ಸರ್ವಿಸ್. ಸಮಾಜಕ್ಕೆ ಏನಾದರೂ ಸರ್ವಿಸ್ ಮಾಡ್ರಿ. ಯಾವ ಒಂದು ಗುರ್ಕಾರ್ ಪೋಸ್ಟ್ ಸಿಕ್ಕಿದೆ, ಒಂದು ಪ್ರೇರಕರಾಗಿದ್ದೀಯಾ ಅಥವಾ ಒಂದು ಕಾರ್ಯದರ್ಶಿ ಆಗಿದೆಯಾ, ನಿನ್ನ ಕಾಲದಲ್ಲಿ, ನಿನ್ನ 3 ವರ್ಷ 6 ವರ್ಷದಲ್ಲಿ ಎಲ್ಲರೂ ನಿನ್ನನ್ನ ನೆನಪಿಸುವಂತ ಒಂದು ಕಾರ್ಯವನ್ನ ಮಾಡು. ಸರ್ವಿಸ್. ಅಲ್ಲಿ ಲಾಭ ಇಲ್ಲ, ನನಗೆ ಗೊತ್ತಿದೆ. ಗುರ್ಕಾರ ಆದರೆ ಏನು 10 ಪೈಸೆ ಲಾಭ ಇಲ್ಲ, ಕಲ್ಲುಗಳು ಜಾಸ್ತಿ ಬೀಳ್ತವೆ ಅಷ್ಟೆ. ಇದು ಎಲ್ಲರೂ ನೆನಪು ಮಾಡ್ಕೊಳ್ಳಿ. ನೀವು ಗುರ್ಕರಾದ ಕೂಡಲೇ ನಿನಗೆ ಯಾರೂ ಕೂಡ ಹೂವಿನ ಹಾರ ಹಾಕಲ್ಲ. ದ್ಯಾಟ್ ಈಸ್ ಸರ್ವಿಸ್. ಸರ್ವಿಸಿಗೆ ಸಿಕ್ಕುವುದು ಚಪ್ಪಲಿ ಹಾರ ಮಾತ್ರ. ಆ ಹೂವಿನ ಹಾರ ಹಾಕಲ್ಲ. ಜನರು ಹಾಕುವ ಹೂವಿನ ಹಾರಕ್ಕೆ ಆತುರದು ನಿಲ್ಲಬೇಡಿ. ನೀವು ಮಾಡುವಂಥ ಸರ್ವಿಸಿಗೆ ಅವ ಮೇಲೊಬ್ಬ ಇದಾನಲ್ಲ, ಅವ ಕೈ ಎತ್ತಿ ಕೊಟ್ಟರೆ ಆ ಹೂ ಯಾವತ್ತೂ ಬಾಡಲ್ಲ. ಇವರು ಹಾಕಿದ್ದು ಇವತ್ತು ಬಾಡಿ ನಾಳೆ ಹೋಗ್ಬಿಡ್ತದೆ. ಆದ್ದರಿಂದ ಅದಕ್ಕಾಗಿ ಸರ್ವಿಸ್. ನೆಕ್ಸ್ಟ್, ಸ್ಮೈಲ್. ನಗು ಮುಖ ಇರಲಿ. ಯಾವಾಗ ಕಷ್ಟ ಇರಲಿ, ವೇದನೆ ಇರಲಿ, ಚಿಂತೆ ಇರಲಿ, ನಗು ಮುಖದಿಂದ ಬಾಳದಾಗ ಖಂಡಿತವಾಗಿಯೂ ಕೂಡ ಅಂಥ ವ್ಯಕ್ತಿಯಲ್ಲಿ ದೇವರು ನೆಲೆಯಾಗಿದ್ದಾರೆ ಅಂತ ಎಲ್ಲರಿಗೂ ಕಾಣುತ್ತೆ. ಅದರಿಂದ ಎಲ್ಲರೂ ಕೂಡ ಪರರಲ್ಲಿ ದೇವರನ್ನ ಕಾಣುವುದಕ್ಕೆ ಮೊದಲು ನಮ್ಮಲ್ಲಿ ದೇವರನ್ನ ಕಾಣಬೇಕು ನಾವು. ಆದ್ದರಿಂದ ಅತ್ಯಂತ ಸುಲಭ ಇವತ್ತು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರಿದ್ದಾರೆ ಅಂತ ಹೇಳುವಂಥದ್ದು ಸುಲಭ. ಆದರೆ ಇವತ್ತು ಯಾರು ಅಷ್ಟು ಮೂರ್ಖರಲ್ಲ. ಒಂದು ಸ್ವರೂಪದಲ್ಲಿ ದೇವರಿದ್ದಾರೆ, ಒಂದು ದೇವಾಲಯದಲ್ಲಿ ದೇವರಿದ್ದಾರೆ ಅಂತ ನಂಬುವುದಕ್ಕೆ ಮೂರ್ಖರು ಯಾರೂ ಇಲ್ಲ. ಆದ್ರಿಂದ ನೀನು ಇವತ್ತು ಪ್ರಭುವಿನ ಹಿಂಬಾಲಕನಾಗಿದ್ದೀಯಾ ಅಂತ ಹೇಳಿದ್ರೆ, ನಿನ್ನಲ್ಲಿ ನೆಲೆಗೊಂಡಿರುವಂಥ ದೇವರನ್ನ ನಿನ್ನ ಕಾರ್ಯದ ಮೂಲಕ, ನಿನ್ನ ಸೇವೆಯ ಮೂಲಕ, ನಿನ್ನ ಮಾತಿನ ಮೂಲಕ ಈ ಸಮಾಜಕ್ಕೆ ತೋರಿಸಿಕೊಟ್ಟರೆ ಮಾತ್ರ ಜನ ನಂಬ್ತಾರೆ ಹೊರತು ಕೇವಲ ಭಾಷಣದಿಂದ ಏನೂ ಆಗೋದಿಲ್ಲ. ಆದ್ದರಿಂದ ಇವತ್ತು ಧರ್ಮಗಳು ಸಾವಿರಾರು ಇದ್ದರೂ ಕೂಡ ಧರ್ಮದ ಅನುಯಾಯಿಗಳು ಕಡಿಮೆಯಾಗಿದ್ದಾರೆ, ಅನುನಾಯಿಗಳು ಜಾಸ್ತಿ ಆಗಿದ್ದಾರೆ. ಬೊಗಳಕ್ಕೆ ಜಾಸ್ತಿ ಆಗಿದೆ ಹೊರತು ಅನುಸರಿಸಿಕೆ ಕಡಿಮೆಯಾಗಿದೆ. ಅದಕ್ಕಾಗಿ ಪ್ರಭು ಹೇಳ್ತಾರೆ ನೋಡಿ, ನೀವು ದೀಪ ಇದ್ದಾಗೆ, ದೀಪವನ್ನ ಯಾರು ಬಟ್ಟಲ ಕೆಳಗಡೆ ಬಚ್ಚಿಡುವುದಿಲ್ಲ, ಅದನ್ನು ದೀಪ ಸ್ತಂಭದ ಮೇಲಿಡ್ತಾರೆ. ನಿಮ್ಮ ಸುಕಾರ್ಯಗಳನ್ನು ನೋಡಿರುವಂತ ಎಲ್ಲರೂ ಸ್ವರ್ಗದಲ್ಲಿರುವ ತಂದೆಯನ್ನ ಸ್ತುತಿಸಲಿ. ಆದ್ದರಿಂದ ನಾನು ಹೇಗೆ ದಯಾವಂತನಾಗಿದ್ದೇನೋ ಅದೇ ರೀತಿಯಲ್ಲಿ ನೀವು ದಯಾವಂತರಾಗಿರಿ ಅನ್ನುವಂಥ ಸಂದೇಶ. ಆದ್ರಿಂದ ದೇವರ ಪ್ರೀತಿ ನಮಗೆ ಸಿಕ್ಕಿದೆ, ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಆ ಪ್ರೀತಿಯ ಪ್ರಕಟಣೆಯ ರೂಪವೇ ಪರಪ್ರೀತಿ, ಪರರನ್ನು ನಾವು ಪ್ರೀತಿಸುವಂಥ. ಅದಕ್ಕಾಗಿಯೇ ಪ್ರಭು ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಬಂದಿತ್ತು, ನಮ್ಮನ್ನೆಲ್ಲರನ್ನು ಒಂದುಗೂಡಿಸುವುದಕ್ಕೆ, ಶಾಂತಿಯ ಸಾಧನವಾಗಿ ಅವರು ಬಂದರು. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ಶಾಂತಿಯ ಸಾಧನಗಳಾಗಿ ಪ್ರಭುವಿನ ಆ ದಿವ್ಯ ಸಂದೇಶವನ್ನು, ಐಕ್ಯತೆಯ ಪ್ರೀತಿಯ ಸಂದೇಶವನ್ನು ಜಗತ್ತೆಲ್ಲೆಡೆ ಸಾರುವುದಕ್ಕಾಗಿ ನಾವೆಲ್ಲರೂ ಒಂದಾಗುವುದಕ್ಕೆ ಪ್ರಯತ್ನಿಸೋಣ. ದೇವರ ಅನಂತ ಆಶೀರ್ವಾದ ನಿರಂತರವಾಗಿ ನಮ್ಮ ಮೇಲಿರಲಿ. ನಾವು ಅನುಭವಿಸಿರುವಂಥ ದೇವರ ಪ್ರೀತಿ ಮೊದಲು ನಮ್ಮ ಕುಟುಂಬದಲ್ಲಿ ಪ್ರಕಟವಾಗಿ, ಎಲ್ಲೆಲ್ಲೂ ಪ್ರಕಟ ಮಾಡೋದು ಬೇಡ. ಗಂಡ ಹೆಂಡತಿಯ ಮಧ್ಯೆ, ಗಂಡ ಹೆಂಡತಿ ಮಕ್ಕಳ ಮಧ್ಯೆ ಪ್ರಕಟವಾಗಲಿ. ಎರಡನೆಯದಾಗಿ ಪಕ್ಕದ ಮನೆಗೆ ಅದು ವಿಸ್ತಾರವಾಗಲಿ, ಪಕ್ಕದ ಮನೆಯಿಂದ ವಾರ್ಡಿಗೆ ವಿಸ್ತಾರವಾಗಲಿ, ವಾರ್ಡಿಂದ ಧರ್ಮ ಕೇಂದ್ರಕ್ಕೆ, ಧರ್ಮ ಕೇಂದ್ರದಿಂದ ಧರ್ಮ ಕ್ಷೇತ್ರಕ್ಕೆ ವಿಸ್ತಾರವಾಗಲಿ. ಆದ್ದರಿಂದ ದೇವ ಪ್ರೀತಿ ಮತ್ತು ಪರಪ್ರೀತಿ ಒಂದೇ ನಾಣ್ಯದ 2 ಮುಖವಾಗಿ ನಮ್ಮ ಆಧ್ಯಾತ್ಮಿಕ ಜೀವನದ ಬಲವಾಗಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಹರಸುತ್ತಾ ಬಂದಿದ್ದೀರಿ. ಆ ಪ್ರೀತಿಯಲ್ಲಿ ನಾವೆಲ್ಲರೂ ನೆಲೆಯಾಗಿ ಪರಸ್ಪರರಿಗೆ ನಮ್ಮನ್ನೇ ಸಮರ್ಪಣೆ ಮಾಡುತ್ತಾ ನಿಮ್ಮ ಪ್ರೀತಿಯನ್ನು ನಮ್ಮ ಜೀವನದ ಮೂಲಕ ಈ ಲೋಕದಲ್ಲಿ ಪ್ರಕಟಿಸಿ ನಿಮ್ಮಂತೆ ನಾವಾಗಲು ಬೇಕಾದಂಥ ಕೃಪೆಯನ್ನು, ಪವಿತ್ರಾತ್ಮರ ಅನುಗ್ರಹವನ್ನು ಎಲ್ಲ ವೀಕ್ಷಕರಿಗೆ ಅನುಗ್ರಹಿಸಿರಿ. ಈ ಚಾನೆಲ್ ನಿಮ್ಮ ದೈವಿಕ ಸಂದೇಶವನ್ನು ಸಾರುತ್ತಾ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಶಾಂತಿಯನ್ನು ಪ್ರತಿಯೊಬ್ಬರ ಮನೆಗಳಲ್ಲಿ ನೆಲೆಯಾಗಲು ಸಹಕಾರಿಯಾಗಲಿ. ಇದನ್ನು ವೀಕ್ಷಿಸಿದಂಥ ಪ್ರತಿಯೊಂದು ಕುಟುಂಬವನ್ನು ಅಭಿಷೇಕ ಮಾಡಿ ಅವರ ಕಷ್ಟಗಳನ್ನು ದೂರ ಮಾಡಿ ದೈವಿಕ ಆಶೀರ್ವಾದದಿಂದ ಈ ಮಕ್ಕಳನ್ನು ತುಂಬಿಸಿರೆಂದು ಪ್ರಾರ್ಥಿಸಿ ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ,
ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ. ಆಮೇಲೆ